ಜಾನ ಫುಡ್ಸ್ ಅವರ ವತಿಯಿಂದ ಇವತ್ತಲ್ಲಿ ಪ್ರಾರಂಭ ಆಗಿದೆ. ಮಲ್ಲಿಂಗೇಶ್ವರನ ಕ್ಷೇತ್ರ, ಹಾಗೆ ಪುತ್ತೂರು ಎಲ್ಲರಿಗೂ ಒಂದು ಇಷ್ಟವಾದಂಥ ಕ್ಷೇತ್ರ, ಎಲ್ಲ ಬಾಂಧವರು ಇರುವಂತಹ ಒಂದು ಅನ್ಯೋನ್ಯತೆ ಅಂತ ಇರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಪುತ್ತೂರು. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಅಶನ ವಸನ ವಸತಿ ಅಂತೇಳಿ 3 ವಿಷಯಗಳು ಮನುಷ್ಯನಿಗೆ ಬಹಳ ಅಗತ್ಯವಾದ್ದು. ಸೊ ಅಶನದ ಒಂದು ಭಾಗ ಆಗಿ ನಾವು ಈ ವಿಷಯ ಬರ್ತದೆ. ನಮ್ಮ ಸ್ವೀಟ್ ಅಂತ ಹೇಳಿದರೆ ಅದು ಊಟದ ಅಶನದ ಒಂದು ಭಾಗವೇ ಅಂತೇಳಿ ನಾವು ಅದನ್ನು ಹೇಳಬೇಕಾಗ್ತದೆ. ಹಾಗಾಗಿ ಈ ಇಂಡಸ್ಟ್ರಿ ಏನಿದೆ ಅಥವಾ ಈ ಒಂದು ಸಂಸ್ಥೆ ಏನಿದೆ ಅಥವಾ ಈ ವಿಚಾರ ಏನಿದೆ, ವ್ಯಾಪಾರ ಏನಿದೆ, ಇದಕ್ಕೆ ಅಳಿವಿಲ್ಲ. ಸೊ ಹಾಗಾಗಿ ಯಾರು ಇದನ್ನು ಚಂದವಾಗಿ, ಶುದ್ಧವಾಗಿ, ಸ್ವಾದಿಷ್ಟವಾಗಿ ಮಾಡ್ತಾರೋ ಅವರು ಯಾವತ್ತೂ ಮುಂದೆ ಬಂದೇ ಬರ್ತಾರೆ. ಸೊ ಹಾಗಾಗಿ ಈ ಅಳಿವಿಲ್ಲದ ವ್ಯಾಪಾರ ಬಹಳಷ್ಟು ವೃದ್ಧಿ ಹೊಂದಲಿ ಹಾಗೂ ಎಲ್ರಿಗೂ ಹೆಚ್ಚಿನ ಸಿಹಿಯನ್ನು ಉಳಿಸುವಂತಾಗಲಿ ಮಲ್ಲಿಂಗೇಶ್ವರನು ಎಲ್ರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ಹಾರೈಸ್ತಾರೆ. ಇಂತಹ ಆಯುರ್ವೇದ ಚಿಕಿತ್ಸೆಯಲ್ಲಿ ಬಹಳಷ್ಟು ಪರಿಣತಿ ಹೊಂದಿದ್ದಾರೆ. ಅವರು ಪಾರ್ಕಿನ್ಸನ್ಸ್ ವಿಷಯದಲ್ಲಿ ವಿಶೇಷವಾದಂತಹ ಒಂದು ತಜ್ಞರು. ಅವರ ಅಲ್ಲಿ ಬಂದಂಥ ಇಡೀ ಕ್ಯೂನಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಅವರಿಗೆ ಟ್ರೀಟ್ಮೆಂಟಿಗೆ ಕ್ಯೂ ಅಲ್ಲಿ ಇರ್ತಾರೆ. ಇಷ್ಟು ಸಂದರ್ಭ ಅಂದರೆ ಬುಕ್ಕಿಂಗಲ್ಲಿ ಇರ್ತದೆ. ಅವರು 20-25 ದಿವಸದ ಏನು ಟ್ರೀಟ್ಮೆಂಟ್ ಇದೆ ಅದು ಬುಕ್ಕಿಂಗಲ್ಲಿ ಇರ್ತದೆ. ಅದೇ ರೀತಿ ಬಿಗ್ ಮಿಶ್ರಾ ಪೇಡ ಅಂತೂ ಇಡೀ ಹೆಚ್ಚ ಕಡೆಯಲ್ಲಿ ಗೊತ್ತಿರುವಂಥದ್ದು. ಅದು ಇಲ್ಲಿ ಇವರ ಮುಖಾಂತರ ಮನೆಯಲ್ಲಿ ಜನಜನಿತವಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತಾರೆ. ಆನಂದನ್ನ ಇಲ್ಲಿ ಬಹಳ ದೊಡ್ಡ ಒಂದು ಹೆಸರು ಮಾಡಿದಂಥ ವ್ಯಕ್ತಿ. ಅವರ ಅಕ್ಕನೂ ಅದರ ಪಾರ್ಕ್ ಇಂಥವರು ಒಂದು ಯಾರು ಹೇಳಿದಾಗೆ ಕ್ಯೂ ನಿಲ್ಲುವಂತಹ ಒಂದು ಶುಶ್ರೂಷೆ ಕೊಡುವಂತಹ ವ್ಯಕ್ತಿಯಿಂದ ಇವತ್ತು ಬಿಗ್ ಮಿಶ್ರಾ ಇಲ್ಲಿ ಎಲ್ಲವೂ ಈಗ ಮಿಸ್ ಆಗಿದೆ. ಇದರ ಒಳಗೆ ನಾವು ಧಾರ್ಮಿಕವಾಗಿ ಅಥವಾ ರಾಜಕೀಯವಾಗಿ ಎಲ್ಲದರಲ್ಲೂ ನಾವು ಮಿಶ್ರವಾಗಿ ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ಉದ್ಘಾಟನೆ ಆಗಿದೆ. ಎಲ್ರಿಗೂ ಸಿಹಿ ಕೊಡಬೇಕು. ಅದು ಸ್ವಾದಿಷ್ಟವಾದ, ಆರೋಗ್ಯಕರವಾದ, ಶುದ್ಧವಾದ, ಸ್ವಚ್ಛವಾದ ತಿಂಡಿ ತಿನಿಸು ಜನರಿಗೆ ಬಿಡಬೇಕು ಅಂತ ಹೇಳುವ ಇಚ್ಛೆಯಿಂದ ಪ್ರಾರಂಭ ಮಾಡಿದ್ದೀವಿ. ಇದು ಮನೆಗೆ ಮುಟ್ಟಿ ಮನೆಯಲ್ಲಿ ಹೆಸರಾಗಿದೆ. ಡಾಕ್ಟ್ರು ಹೇಗೆ ಹೆಸರು ಪಡೆದಿದ್ದಾರೆ ಹಾಗೆಯೇ ಬಿಗ್ ಮಿಶ್ರಾ ಒಳ್ಳೆಯ ಹೆಸರು ಪಡೆದು ಪುತ್ತೂರಿನಿಂದ ಹೊರಗಡೆಯೂ ಇದು ವಿಚಾರವಾಗಿ ಹಬ್ಬಿ ಅಂತ ಹೇಳಿ ಈ ದಿನ ಪುತ್ತೂರಿನಲ್ಲಿ ಡಾಕ್ಟರ್ ಪ್ರಶಾಂತ್ ಅವರ ಕುಟುಂಬವು ಬಿಗ್ ಮಿಶ್ರಾ ಪೇಡ ಈ ಒಂದು ಮಳಿಗೆಯನ್ನು ಇಲ್ಲಿ ಆರಂಭಿಸಿದ್ದು ತುಂಬ ಸಂತೋಷ. ಇಲ್ಲಿ ಎಲ್ರಿಗೂ ಒಳ್ಳೆಯ ಸೇವೆ ಸಿಗಲಿ. ಈ ಪುತ್ತೂರಿನ ಜನತೆಗೆ ಈ ಒಂದು ಬಿಗ್ ಮಿಶ್ರಾ ಪೇಡ ಈ ಸಿಹಿ ತಿಂಡಿಯ ಆಹಾರದ ಈ ಮಳಿಗೆಯಲ್ಲಿ ಎಲ್ಲರಿಗೂ ಸಂತೋಷವಾಗಲಿ. ದೇವರು ಈ ವ್ಯಾಪಾರ ವಹಿವಾಟನ್ನು ಹರಸಲಿ. ಈ ಕುಟುಂಬಕ್ಕೂ ಇಲ್ಲಿ ಬರುವ ಎಲ್ಲ ಗ್ರಾಹಕರನ್ನು ದೇವರು ಹರಸಿ ಅವರು ಕೈಗೊಂಡ ಈ ವ್ಯಾಪಾರವನ್ನು ನಡೆಸಲಿ ಅಂತ ನಾನು ಹಾರೈಸ್ತೇನೆ. ಅದು ಅವರಿಗೆ ಶುಭವನ್ನು ಕೋರ್ತೇನೆ. ಸಂಭ್ರಮದಲ್ಲಿ ನಾವು ಒಂದುಗೂಡಿದ್ದೇವೆ. ವೈದ್ಯರೊಬ್ಬರ ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ, ಮಾಲಕತ್ವದಲ್ಲಿ ಈ ಒಂದು ಬಿಗ್ ಮಿಶ್ರಾ ಪೇಡಾದ ಒಂದು ಬ್ರ್ಯಾಂಡ್ಸ್. ನಾವು ಬಿಗ್ ಮಿಶ್ರಾ ಪೇಡ ಅಂತೇಳಿ ಧಾರವಾಡ ಏನೋ ನೆನಪು ಬರ್ತಾ ಇದೆ. ದೂರದವರಿಗೆ ಧಾರವಾಡಕ್ಕೆಲ್ಲ ಹೋದಾಗ ಅಲ್ಲಿಯ ಸಿಹಿಯನ್ನು ಸವಿದು ಎಲ್ಲಿ ಸಿಗ್ಬೋದು ಅಂತೇಳಿ ಎಲ್ಲ ಹುಡುಕ್ತಾ ಇರತಕ್ಕಂಥ ಒಂದು ಕಾಲ ಇತ್ತು. ಅಂತಹ ಸಂದರ್ಭದಲ್ಲಿ ಈ ಒಂದು ಸಿಹಿ ಪ್ರಿಯರಿಗೆ ನಮ್ಮ ಕಾಲಬುಡದಲ್ಲಿ ಪುತ್ತೂರು ಅಂತ ಹೇಳಿದರೆ ಹಲವಾರು ಕಾರ್ಯಕ್ರಮಗಳಿಗೆ, ಹಲವಾರು ಸೇವೆಗಳಿಗೆ, ಹಲವಾರು ಚಾರಿತ್ರಿಕ ಘಟನೆಗಳಿಗೆ ಸಾಕ್ಷಿಯಾದ ಈ ಊರಲ್ಲಿ ಈ ಧಾರವಾಡದ ಏನು ಪೇಡ ಏನಿದೆ, ಸಿಹಿ ಏನಿದೆ ಅದನ್ನು ಪುತ್ತೂರಿಗೆ ಮತ್ತಷ್ಟು ವಿತರಿಸುವಲ್ಲಿ ನಮ್ಮ ವೈದ್ಯರೊಬ್ಬರ ನೇತೃತ್ವದಲ್ಲಿ ಅವರ ಕುಟುಂಬದಲ್ಲಿ ಈ ಒಂದು ಉದ್ದಿಮೆಯಲ್ಲಿ ಬೆಳಕು ಕಾಣ್ತಾ ಇದೆ. ದೇವರು ಇದನ್ನು ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗಿಸಲಿ. ಭಾಳಷ್ಟು ಗ್ರಾಹಕರನ್ನು ಇಲ್ಲಿಗೆ ಆಕರ್ಷಿಸಿ ಅವರಿಗೆ ಸಮೃದ್ಧಿಯನ್ನು ದೇವರು ಒದಗಿಸಲಿ ಅಂತೇಳಿ ಈ ಉದ್ಘಾಟನೆಯ ಶುಭ ವೇಳೆಯಲ್ಲಿ ತಮ್ಮೆಲ್ಲರಿಗೂ ಶುಭ ಹಾರೈಸುತ್ತಾರೆ. ದೊಡ್ಡದಾಗಿ ಜನರಿಗೆ ದೊಡ್ಡ ವಿಚಾರವನ್ನು ಕೊಟ್ಟು ಜನಗಳನ್ನು ಗೆಲ್ಲಿಸಿ ತಾವು ಗೆದ್ದು ಬದುಕು ಮುಂದುವರಿಲಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳಿ
ಆಶಿಸ್ತಾ ನನ್ನ ಮಾತು ಶ್ರೀಮಾಲಿಂಗೇಶ್ವರಾಯ ನಮಃ. ಇವತ್ತು ಡಾಕ್ಟರ್ ಪ್ರಶಾಂತ್ ಜನ ಮತ್ತು ಶ್ರೀಮತಿ ಅನಿತಾ ಪ್ರಶಾಂತ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಪುತ್ತೂರಿನ ನಗರದಲ್ಲಿ ಬಿಗ್ ಮಿಶ್ರಾ ಪೇಡದ ಒಂದು ಶಾಖೆ, ಅದು ವಿಶೇಷವಾಗಿ ಜಾಣ ಫುಡ್ಸ್ ಅಂತ ಹೇಳುವಂತಹ ಒಂದು ಸಂಸ್ಥೆಯ ವತಿಯಿಂದ ಇಲ್ಲಿ ಪ್ರಾರಂಭ ಆಗಿದೆ. ಬಿಗ್ ಮಿಶ್ರಾ ಪೇಡ ನಮಗೆಲ್ಲ ತಿಳಿದಿರುವ ಹಾಗೆ ವಿಶ್ವದಾದ್ಯಂತ ಹೆಸರುವಾಸಿಯಾದಂಥದ್ದು. ನಾವೆಲ್ಲ ಧಾರವಾಡ ಪೇಡ ಅಂತೇಳಿ ಏನು ಹೇಳ್ತೇವೆ, ಆ ಧಾರವಾಡ ಪೇಡದ ಪ್ರಾರಂಭದಲ್ಲಿ ಮಾಡಿದವರಲ್ಲಿ ಒಬ್ಬರು ಬಿಗ್ ಮಿಶ್ರಾ ಪೇಡದವರು. ಅದನ್ನು ಇವತ್ತು ಪುತ್ತೂರಿನ ಜನತೆಗೆ ಉಣಿಸುವ ರೀತಿಯಲ್ಲಿ ಇಲ್ಲಿಗೆ ತಂದಂತಹ ಪ್ರಶಾಂತ್ ಜನ ಅವರ ಈ ಒಂದು ಹಾಗೂ ಅನಿತಾ ಪ್ರಶಾಂತ್ ಅವರ ಒಂದು ಪ್ರಯತ್ನ ಯಶಸ್ವಿಯಾಗಲಿ. ಹಾಗೆ ಅಶನ ವಸನ ವಸತಿ ಅಂತ ಹೇಳುವಂಥದ್ದು 3 ವಿಚಾರ. ಇದು ಮನುಷ್ಯನ ಮೂಲಭೂತ ಅವಶ್ಯಕತೆಗಳು. ಈ ಸ್ವೀಟ್ ಉದ್ಯಮ ಏನಿದೆ ಅದು ಅಶನದ ಒಂದು ಭಾಗವೇ ಆಗಿದೆ. ಸೊ ಹಾಗಾಗಿ ಎಲ್ರಿಗೂ ಬೇಕಾಗುವಂಥದ್ದು ಈ ಒಂದು ಉದ್ಯಮವನ್ನು ಯಾರು ಸ್ವಚ್ಛವಾಗಿ, ಸುಂದರವಾಗಿ ಹಾಗೂ ಬಹಳ ಪ್ರೀತಿಯಿಂದ ಸೇವೆಯನ್ನು ಒದಗಿಸ್ತಾರೋ ಅವರಿಗೆ ಭಗವಂತನ ಕರುಣೆ ಯಾವಾಗಲೂ ಇರ್ತದೆ. ಹಾಗೂ ಗ್ರಾಹಕನೇ ದೇವರು ಅಂತೇಳಿ ಹೇಳುವಂತಹ ಗ್ರಾಹಕ ದೇವರ ಒಂದು ಕೃಪೆ ಕೂಡ ಯಾವಾಗಲೂ ಇರ್ತದೆ. ಅದನ್ನು ಬಿಗ್ ಮಿಶ್ರದವರು ಮಾಡಿದ್ದಾರೆ. ಅದೇ ರೀತಿ ಪ್ರಶಾಂತ್ ಅವರು ಕೂಡ ಅವರ ಉದ್ಯಮದಲ್ಲಿ, ವಿಶೇಷವಾಗಿ ಅವರು ಆಯುರ್ವೇದ ತಜ್ಞರು, ಸೊ ಅವರ ಒಂದು ಉದ್ಯಮದಲ್ಲಿ ಕೂಡ ಅದನ್ನು ಅವರು ಜನರಿಗೆ ತೋರಿಸಿದ್ದಾರೆ. ಆ ರೀತಿಯಲ್ಲೇ ಇದು ಕೂಡ, ಈ ಉದ್ಯಮ ಕೂಡ ಮುಂದುವರಿಯಲಿ. ವಿಶೇಷವಾಗಿ ನಮ್ಮ ಕೆ ಆನಂದ್ ಅವರ ಕುಟುಂಬಸ್ಥರಾದಂತಹ ಇವರು ಈ ಒಂದು ಉದ್ಯಮದಲ್ಲಿ ಇನ್ನಷ್ಟು ವೃದ್ಧಿಗೊಳ್ಳಲಿ, ಇನ್ನಷ್ಟು ಹೆಸರುವಾಸಿಯಾಗಲಿ, ಹಾಗೂ ಹತ್ತೂರಿಗೆ ಈ ಒಂದು ಪೇಡದ ಶಾಖೆಯನ್ನು ತೆರೆಯುವಂತಹ ಒಂದು ಅನುಗ್ರಹವನ್ನು ಮಾಲಿಂಗೇಶ್ವರ ಅವರಿಗೆ ಒದಗಿಸಲಿ ಅಂತೇಳಿ ಹಾರೈಸ್ತೇನೆ. ವಂದನೆ. ಹೊಸತೊಂದು ಮಿಶ್ರ ಪೇಡ ಪ್ರಾರಂಭ ಆಗಿದೆ. ಜಾನ ಕುಟುಂಬದವರು ಸೇರಿ ಇದನ್ನು ಮಾಡಿದ್ದಾರೆ. ಡಾಕ್ಟ್ರ್ ಪ್ರಶಾಂತರ ಶ್ರೀಮತಿ ಇದರ ಮಾಲಕತ್ವ ವಹಿಸಿಕೊಂಡಿದ್ದಾರೆ. ಅವರ ಅಮ್ಮ ಅವರ ತಂದೆಯ ಕಾಲದಿಂದಲೇ ಇಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನರ್ ಮಾಡಿದಂಥವರು. ಅವರ ಈ ಫ್ಯಾಮಿಲಿ ಸೇರಿಕೊಂಡು ಮಾಡಿದಂತಹ ಈ ಸಿಹಿ ಬಹುಶಃ ಇದು ಪುತ್ತೂರಿಗೊಂದು ಹೊಸ್ತು. ಇಲ್ಲಿ ಮಿಶ್ರಾ ಪೇಡ ಇಷ್ಟವರೆಗೆ ಇದು ಇರಲಿಲ್ಲ. ಇವತ್ತು ಇದು ಉತ್ತರ ಕರ್ನಾಟಕದ ಎಲ್ಲ ಸಿಹಿಗಳನ್ನು ಇಲ್ಲಿ ತಂದು ಹಾಕಿದ್ದಾರೆ. ನನಗೆ ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಇದಕ್ಕೆ ಎಲ್ಲದಕ್ಕೂ ಹೆಸರು ಹಾಕಿ ಏನಾದರೂ ಚೀಟು ಕೊಟ್ಟರೆ ನಮಗೆ ಯಾವುದನ್ನು ತಿನ್ನಬೇಕು ಅಂತ ಗೊತ್ತಾಗಲಿಕ್ಕಿಲ್ಲ. ಅಷ್ಟು ಐಟಮ್ಸು ಇಲ್ಲಿ ಇದೆ. ಆದರೆ ನಾವು ಹಾರೈಕೆ ಮಾಡೋದೇನೆಂದರೆ ಎಲ್ಲ ಜನರು ಸಿಹಿಗಾಗಿ ಇಲ್ಲಿ ಬಂದು ಸಿಹಿ ತಿಂದು ಸಮಾಜಕ್ಕೂ ಸಿಹಿ ಕೊಡಲಿ, ಎಲ್ರಿಗೂ ಬದುಕು ಸಿಹಿ ಆಗುವ ಹಾಗೆ ಆಗಲಿ. ಈ ಬಿಗ್ ಮಿಶ್ರಾ, ಆ ಬಿಗ್ ಮಿಶ್ರಾ ಒಂದು ಹೆಸರಿನಲ್ಲಿ ಬಿಗ್ ಅಂದರೆ ದೊಡ್ಡದು, ವಿಶಾಲವಾದ್ದು, ಬೆಳೀಲಿ. ಜೊತೆಗೆ ಮಿಶ್ರವಾಗಿ ಅಂದರೆ ಎಲ್ಲರನ್ನು ಮಿಶ್ರ ಮಾಡಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಹೋಗುವಂಥ ಸಂಸ್ಥೆ ಆಗಿ ಪುತ್ತೂರಿನ ಹೆಸರು ಹತ್ತೂರಲ್ಲಿ ಮಿಶ್ರ ಪೇಡದಿಂದ ಆಗಲಿ ಅಂತ ದೇವರಲ್ಲಿ ಬೇಡ್ತಾ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಪ್ರಜ್ಞಾ ಪೇಡ ಎಂಬ ಉದ್ಯಮವನ್ನು ಪ್ರಶಾಂತ್ ಮತ್ತು ಅವರ ಪತ್ನಿ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಕೆ ಆನಂದರ ಕುಟುಂಬದವರು, ಕೆ ಆನಂದರು ನಮ್ಮೆಲ್ಲರ ಮಾರ್ಗದರ್ಶಕರು. ಅವರ ಕುಟುಂಬವರು ಇವತ್ತು ಪುತ್ತೂರು ನಗರದಲ್ಲಿ ಒಂದು ಹೊಸತಾಗಿರ್ತಕ್ಕಂಥ ಸಿಹಿ ಪೇಡ ಸಂಸ್ಥೆಯನ್ನು ಹುಟ್ಟುಹಾಕಿಕೊಂಡಿದ್ದಾರೆ. ಇದು ಯಶಸ್ವಿಯಾಗಲಿ. ಪುತ್ತೂರು ನಗರಸಭೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಆಗುವಾಗ ಇಂಥ ಸಂಸ್ಥೆಗಳು ಹುಟ್ಟುಕೊಂಡಾಗ ಒಂದಷ್ಟು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ಕಾರ್ಯಗಳಾಗ್ತದೆ. ಈ ಉದ್ದಿಮೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ಪುತ್ತೂರಿನಲ್ಲಿ ಇವತ್ತು ಶುಭಾರಂಭಗೊಂಡಂಥ ಬಿಗ್ ಮಿಶ್ರಾ ಪೇಡದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಬಂಧುಗಳೇ, ಇವತ್ತು
ಸ್ವದೇಶಿ ತಿಂಡಿಗಳು ಜಾಗತಿಕ ಮಟ್ಟದಲ್ಲಿ ಕೂಡ ಹೆಸರು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಯವರು ಮೇಕ್ ಇನ್ ಇಂಡಿಯಾ ಅಂತೇಳಿ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಆ ಮೇಕ್ ಇನ್ ಇಂಡಿಯಾದಲ್ಲಿ ಬಹುಶಃ ಸಿಹಿ ತಿಂಡಿಗಳು ಸೇರಿದಾಗ ಜಗತ್ತಲ್ಲಿ ಭಾರತೀಯ ಆಹಾರ ಪದ್ಧತಿ, ಆಹಾರ ತಿನಿಸುಗಳ ಆ ಒಂದು ಪ್ರಚಾರ ಆಗಿ ಬಹುಶಃ ಭಾರತೀಯರಿಗೆ ಇನ್ನಷ್ಟು ಗೌರವ ಬರುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹೆಸರು ಮಾಡಿದಂಥ ಉತ್ತರ ಕರ್ನಾಟಕದ ಆ ಪೇಡ ಇವತ್ತು ಕರಾವಳಿ ಭಾಗದಲ್ಲಿಯೂ ಒಂದಷ್ಟು ಜನರಿಗೆ ಹೆಚ್ಚು ಜನಪ್ರಿಯಗೊಳಿಸಿ ಆ ಒಂದು ಸಿಹಿ ತಿಂಡಿಯನ್ನು ಇವತ್ತು ಪ್ರಚಾರಪಡಿಸುವಂಥ ಕೆಲಸ ಇವತ್ತು ಮಿಶ್ರ ಪೇಡ ಪುತ್ತೂರಿನಲ್ಲಿ ಮಾಡ್ತಾಯಿದೆ. ಅದಕ್ಕಾಗಿ ಅದರ ಮಾಲಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಪುತ್ತೂರಿನ ಮಹಾಜನತೆ ಪೂರ್ತಿ ಸಹಕಾರವನ್ನು ಕೊಡಲಿ, ಎಲ್ಲರೂ ಸಿಹಿ ತಿಂಡಿ ಪ್ರಿಯರಾಗಲಿ. ಅದೇ ರೀತಿ ಮಾಲಿಂಗೇಶ್ವರ ದೇವರು ಈ ಒಂದು ಸಂಸ್ಥೆಯನ್ನು ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಡಾಕ್ಟರ್ ಪ್ರಶಾಂತ್ ಅವರ ಮಾಲಕತ್ವದ ನೂತನ ಸಿಹಿ ತಿಂಡಿಗಳ ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಪುತ್ತೂರಿನಲ್ಲಿ ಬಹಳಷ್ಟು ಬೇಡಿಕೆ ಇರತಕ್ಕಂಥ ಸಿಹಿ ತಿಂಡಿಯ ಮಳಿಗೆಯನ್ನು ಈಗಾಗಲೇ ಡಾಕ್ಟರ್ ಪ್ರಶಾಂತ್ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಇದು ಪುತ್ತೂರಿನ ಜನತೆಗೆ ಒಂದು ಒಳ್ಳೆಯ ಸೇವೆಯನ್ನು ಮಾಡತಕ್ಕಂಥ ಮತ್ತು ಗುಣಮಟ್ಟದ ಉತ್ಪನ್ನಗಳನ್ನು ಮಾರಾಟ ಮಾಡತಕ್ಕಂಥ ಕೇಂದ್ರವಾಗಿ ಮೂಡಿಬರಲಿ. ಮಹತೋಬಾರ ಶ್ರೀ ಮಾಲಿಂಗೇಶ್ವರನ ಪೂರ್ಣಾನುಗ್ರಹದ ಜೊತೆಗೆ ಇನ್ನಷ್ಟು ಸಿಹಿ ತಿಂಡಿಯ ಕೇಂದ್ರಗಳನ್ನು ಆರಂಭಿಸ್ತಕ್ಕಂಥ ಶಕ್ತಿಯನ್ನು ಡಾಕ್ಟರ್ ಪ್ರಶಾಂತ್ ಅವರಿಗೆ ಮತ್ತು ಅವರ ಬಳಗಕ್ಕೆ ಕೊಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೆ. ಪ್ರಶಾಂತ್ ಹಾಗೂ ಅವರ ಕುಟುಂಬ ಪುತ್ತೂರಿನಲ್ಲಿ ಇಂದು ಬಿಗ್ ಮಿಶ್ರಾ ಪೇಡ ಇದರದ ಒಂದು ಶಾಖೆಯನ್ನು ಆರಂಭಿಸಿದ್ದು ನಮಗೆಲ್ಲರಿಗೂ ಸಂತೋಷ. ಸಿಹಿ ತಿಂಡಿ ಹಾಗೂ ಗುಣಮಟ್ಟದ ಖಾದ್ಯಗಳು, ಆಹಾರಗಳು ಎಲ್ಲರಿಗೂ ಅಚ್ಚುಮೆಚ್ಚು. ಆದ್ದರಿಂದ ಇದೊಂದು ಅವಕಾಶ ನಮ್ಮ ಜನತೆಗೆ ಇಲ್ಲಿ ಸಿಕ್ಕಿದೆ. ಡಾಕ್ಟರ್ ಪ್ರಶಾಂತ್ ಹಾಗೂ ಅವರ ಕುಟುಂಬಕ್ಕೆ, ಅವರ ಸಿಬ್ಬಂದಿಗಳಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಹಾಗೆ ಎಲ್ಲ ಊರ ಜನರು ಇಲ್ಲಿ ಬಂದು ಸಹಕಾರ ಕೊಡಲಿಕ್ಕೆ ನಾನು ವಿನಂತಿಯನ್ನು ಮಾಡುವಾಗ ದೇವರು ಈ ವ್ಯಾಪಾರವನ್ನು ಹರಸಲಿ, ಎಲ್ಲರಿಗೂ ಶಾಂತಿ, ಸಂತೋಷ, ನೆಮ್ಮದಿ ಕರುಣಿಸಲಿ ಅಂತ ಹಾರೈಸಿ ನಾನು ಶುಭವನ್ನು ಕೋರ್ತೇನೆ. ಧನ್ಯವಾದಗಳು. ಬಿಗ್ ಮಿಶ್ರಾ ಪೇಡದ ಒಂದು ಶಾಖೆ ಪುತ್ತೂರಿನಲ್ಲಿ ಡಾಕ್ಟರ್ ಪ್ರಶಾಂತ್ ಹಾಗೂ ಅವರ ಕುಟುಂಬಸ್ಥರಿಂದ ಇಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾವಿಲ್ಲಿ ಒಂದುಗೂಡಿದ್ದೇವೆ. ಎಲ್ಲರಿಗೂ ಅಚ್ಚುಮೆಚ್ಚಾದಂಥ ಈ ಸಿಹಿ ತಿಂಡಿ ತಿನಿಸುಗಳ ಈ ವ್ಯಾಪಾರ ಮಳಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತಾ, ಎಲ್ಲ ಗ್ರಾಹಕರಿಗೆ ಅವರಿಗೆ ಸೌಕರ್ಯ ಇರತಕ್ಕಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿ ಉತ್ತಮ ರೀತಿಯ ಮಳಿಗೆಯು ಸಿಹಿ ತಿಂಡಿಯ ಈ ಮಳಿಗೆ ನಮ್ಮ ಮುಂದಿದೆ. ಗ್ರಾಹಕರಿಗೆ ಉತ್ತಮ ರೀತಿಯ ವ್ಯವಹಾರಗಳನ್ನು ಕೊಡುವಲ್ಲಿ ಸಂಸ್ಥೆಯು ಯಶಸ್ವಿಯಾಗಿದೆ. ಮುಂದಕ್ಕೂ ಕೂಡ ಈ ಡಾಕ್ಟರ್ ವೈದ್ಯರವರ ನೇತೃತ್ವದಲ್ಲಿ ಇನ್ನಷ್ಟು ಉತ್ತುಂಗತಕ್ಕೇರಲಿ ಎಂದು ಶುಭ ಹಾರೈಸುತ್ತಾ ನನ್ನ ಈ ಮಾತನ್ನು ಅನುಭವಿಸ್ತೇನೆ. ನನ್ನ ಹೆಸರು ಶ್ರೀಧರ್ ಪಾಟೀಲ್ ಅಂತೇಳಿ ಬಿಗ್ ಮಿಶ್ರಾದಿಂದ ಒಬ್ಬ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀನಿ. ಸುಮಾರು ಇದರಲ್ಲಿ 10 ವರ್ಷದಿಂದ ಬಿಗ್ ಮಿಶ್ರಾ ಸೇವೆ ಮಾಡ್ತಾ ಇದ್ದೀವಿ. ನಾವು ಬಿಗ್ ಮಿಶ್ರಾ 1933ರಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ನಡಿಬೇಕಾದ್ರೆ ಇದರ ಕಾರಣ ಏನಂದರೆ ನಾವು ಕ್ವಾಲಿಟಿ ಮತ್ತು ನಮ್ಮದು ಸರ್ವಿಸು ತುಂಬ ಇಂಪಾರ್ಟೆಂಟ್ ಇತ್ತು. ಅದನ್ನು ನಾವು ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ಬೋದು. ಇದರ ಮಾಲಕರಾದ ಸಂಜಯ್ ಮಿಶ್ರಾ ಅದೇ ಅವ್ರು ಯಾವ ಥರ ವಿಚಾರ ಇದ್ದಾರೆ ಅಂದರೆ, ಒಂದು ತಾಯಿ ಮಗು ಕೊಟ್ಟಾಗ ತಾಯಿ ಕೊಟ್ಟಿದ್ದು ಊಟ ಹೆಂಗೆ ವಿಚಾರ ಮಾಡ್ತಾರೆ ಆ ಥರ ನನ್ನ ಸ್ವೀಟ್ ಜನರಿಗೆ ತಿನ್ನಬೇಕು, ತಾಯಿ ಕೊಟ್ಟ ಥರ ಟ್ರೀಟ್ ಮಾಡಿ ತಿನ್ನಿಸಿ ಅಂತ ಹೇಳ್ತಾರೆ. ಆ ಸಿದ್ಧಾಂತದಲ್ಲಿ ನಾವಿದ್ದೀವಿ. ನಾನು ಡಾಕ್ಟರ್ ನೋಡೋದಕ್ಕೆ ತುಂಬ ಹೆಮ್ಮೆ ಆಯಿತು. ಅವರು ಮಾತೃ ಗುಣಕ್ಕಿಂತ ಅದಕ್ಕಿಂತ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಮನುಷ್ಯ, ಅಂಥವ್ರಿಗೆ ನಾವು ಫ್ರಾಂಚೈಸಿ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಅಂದರೆ ಕಂಪ್ನಿಗೆ ತುಂಬ ಹೆಮ್ಮೆಯ ವಿಷಯ ಆಗಿದೆ. ಅವರು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತ ನನಗೆ ತುಂಬ ಅಂದರೆ ಹೋಪ್ಸ್ ಅಂತ 100% ಇದೆ. ಯಾಕಂದರೆ ಅವ್ರ ಮುಖದಲ್ಲೇ ತಾಯಿ ಗುಣ ಎದ್ದು ಕಾಣ್ತಾ ಇದೆ. ಅತ್ತಿಗೆ ಅವರು ಅಂತೂ ಬೇಡ, ಅದು ಅವ್ರ ಮಾತಲ್ಲೇ ಮೌನದಲ್ಲೇ ತುಂಬ
ಅವ್ರದ್ದು ಅಭಿಪ್ರಾಯನ ತಿಳಿಸ್ಬಿಟ್ರು, ನನಗೆ ಜವಾಬ್ದಾರಿ ಕೊಡಲಿಕ್ಕೆ ತುಂಬ ಸಾರ್ಥಕ ಆಯಿತು ಅಂತ. ಅದು ನೀವು ನಿಮ್ಮ ಮೀಡಿಯಾದವ್ರು ಸಹಕಾರ ಬೇಕು ಮತ್ತು ಪುತ್ತೂರು ಜನತೆ ಸಹಕಾರ ಬೇಕು. ಎಲ್ಲ ಸಮುದಾಯ ವರ್ಗದವರಿಗೆ ನಾನು ಕೈ ಮುಗಿದು ಕೇಳೋದು, ಬಿಗ್ ಮಿಶ್ರಾ ನಿಮಗೋಸ್ಕರ ಇದೆ, ಬನ್ನಿ ದಯವಿಟ್ಟು ನಮ್ಮ ಕಂಪನಿಗೆ ಆಶೀರ್ವಾದ ಮಾಡಿ ತಗೊಂಡೋಗಿ ನಮ್ಮ ಸೇವೆಯನ್ನು ನೀವು ಸ್ವಾರ್ಥಗೊಳಿಸಬೇಕಂತ ನಾನು ನಿಮ್ಮ ಹತ್ರ ಬೇಡ್ತಾ ಇದ್ದೀನಿ. ಬಿಗ್ ಮಿಶ್ರಾ ಪೇಡ ಧಾರವಾಡದ್ದು ಎಲ್ಲ ಕಡೆ ಹೆಸರುವಾಸಿಯಾಗಿದೆ. ಇದು ಪುತ್ತೂರಿನ ಜನತೆಗೂ ಸಿಗಲಿ ಅಂತ ಹೇಳೋ ಒಂದು ಉದ್ದೇಶದಿಂದ ಇಲ್ಲಿ ನಾವು ಇವತ್ತು ಶುರು ಮಾಡ್ತಾ ಇದ್ದೇವೆ. ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಸಿಹಿ ತಿಂಡಿಗಳು ಮತ್ತು ವಿವಿಧ ಖಾದ್ಯ ಪದಾರ್ಥಗಳು ನಮಗೆ ಬಿಗ್ ಮಿಶ್ರಾ ಹೆಸರಲ್ಲಿ ಪುತ್ತೂರಲ್ಲಿ ದೊರಕಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಒಂದು ಸುದಿನದಲ್ಲಿ ನಾವು ಶುರು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.